ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಉಡುಪಿಯ ಗುಲ್ಶಾನ್ ಬಾನು ಖಾಜಿ ಅವರು 4 ಚಿನ್ನದ ಪದಕವನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಗುಲ್ಶಾನ್ ಬಾನು ಖಾಜಿ ಅವರು ಅತ್ಯುತ್ತಮ ಪವರ್ ಲಿಫ್ಟಿಂಗ್ ಪಟುವಾಗಿದ್ದು ಮಾಸ್ಟರ್ಸ್ನಲ್ಲಿ ಅತ್ಯುತ್ತಮ ಲಿಫ್ಟರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಮಹಿಳಾ ಓಪನ್ನಲ್ಲಿ ಚಿನ್ನದ ಪದಕ, ವೈಯಕ್ತಿಕ ಡೆಡ್ ಲಿಫ್ಟ್ ಈವೆಂಟ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಈ ಹಿಂದೆ ಯುಎಇನಲ್ಲಿ ನಡೆದ ಚಾಂಪಿಯನ್ಶಿಪ್ಗಳಲ್ಲಿ ಸ್ಪರ್ಧಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ. ಗುಲ್ಶಾನ್ ಬಾನು ಖಾಜಿ ಅವರು ರಾಜುಪಾಲ್ ಮತ್ತು ಮೊಹಮ್ಮದ್ ಅಜ್ಮತ್ ಅವರಿಂದ ತರಬೇತಿಯನ್ನ ಪಡಿತಾ ಇದ್ದಾರೆ. 43ರ ಹರಿಯದ 3 ಮಕ್ಕಳ ತಾಯಿಯಾಗಿರುವ ಗುಲ್ಶನ್ ಬಾನು ಅವರು ಕಳೆದ 4-5 ವರ್ಷಗಳಿಂದ ಕಠಿಣವಾದ ಅಭ್ಯಾಸವನ್ನು ನಡೆಸಿ ಈ ಸಾಧನೆಯನ್ನ ಮಾಡಿದ್ದಾರೆ.